ಇಲ್ಲಿ ನೆರೆದಿದ್ದಂಥ ಎಲ್ಲ ನಿರ್ದೇಶಕರಿಗೂ ಹಾಗೂ ಮಾಧ್ಯಮದವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಳೆದ 25 ವರ್ಷದಿಂದ ನಾನು ಈ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಮುಂದಿನ ವರ್ಷ ಚುನಾವಣೆ ನಡೆಯಲಿದೆ. ಅದರ ಮೊದಲು ಎಲ್ಲ ನಿರ್ದೇಶಕರು ಸೇರಿ ನನ್ನನ್ನು 1 ವರ್ಷದ ಅವಧಿಗೆ ಅಧ್ಯಕ್ಷನಾಗಿ ಅವಿರೋಧವಾಗಿ ಮಾಡಿರ್ತಾರೆ. ಅವರಿಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಬ್ಯಾಂಕು ಕಳೆದ ಕೆಲವು ವರ್ಷಗಳಿಂದ ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಾ ಇರ್ತದೆ. ಇದಕ್ಕೆ ಈ ಬ್ಯಾಂಕಿನೆಲ್ಲ ಗ್ರಾಹಕರು ಮತ್ತು ಇಲ್ಲಿಯ ತನಕ ಇದ್ದಂಥ ಎಲ್ಲ ನಿರ್ದೇಶಕರು ಕೂಡ ಪೂರ್ಣ ಹಕ್ಕು ಅವರಿಗೆ ಸೇರ್ತದೆ. ಇನ್ನು ಮುಂದಕ್ಕೆ ಕೂಡ ನಮ್ಮ ಜವಾಬ್ದಾರಿ ಹೆಚ್ಚುಂಟು. ಯಾಕಂದರೆ ಇನ್ನೂ ಕೂಡ ನಮ್ಮ ಬ್ಯಾಂಕ್ ದಿನೇ ದಿನೇ ಅಭಿವೃದ್ಧಿ ಹೊಂದಬೇಕು. ಗ್ರಾಹಕರಿಗೆ ಬೇಕಾದ ಸೌಕರ್ಯವನ್ನು ಒದಗಿಸಿಕೊಡಬೇಕು. ಎಲ್ಲದಕ್ಕೂ ನಿರ್ದೇಶಕರ ಸಹಕಾರ ಬೇಕು ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಒಂದು ಮನುಷ್ಯನಿಗೆ 2 ಕಾಲು 2 ಕೈ ಮುಖ್ಯ ಇರ್ತದೆ. ಅದೇ ರೀತಿ ಆ ಬ್ಯಾಂಕಿಗೆ ಕೂಡ 2 ಕಾಲು 2 ಕೈ ಇದ್ದಾಗೆ ಗ್ರಾಹಕರು ಮತ್ತು ಡೆಪಾಸಿಟ್ ಇರುವವರು. ಒಂದು ಬ್ಯಾಂಕಿನಲ್ಲಿ ಡೆಪಾಸಿಟ್ ಹಣ ಇಡದಿದ್ದರೆ ಆ ಬ್ಯಾಂಕ್ ಮುಂದುವರಿಸಲು ಸಾಧ್ಯ ಇಲ್ಲ. ಹಾಗೆ ಗ್ರಾಹಕರು ಬೇಕು. ಖಾಲಿ ಬ್ಯಾಂಕ್ ಡೆಪಾಸಿಟ್ ಸಾಕಾಗುವುದಿಲ್ಲ. ಆ ಹಣವನ್ನು ನಾವು ಸಾಲ ರೂಪದಲ್ಲಿ ಕೊಟ್ಟು ಬಂದಂಥ ಬಡ್ಡಿಯಲ್ಲಿ ಬ್ಯಾಂಕನ್ನು ನಡೆಸಬೇಕು. ಎಲ್ಲ ಸೌಕರ್ಯವನ್ನು ನಾವು ಜನರಿಗೆ ಕೊಡಬೇಕು. ಹಾಗೆ 2 ಕೈ ಅಂದರೆ ನಮ್ಮ ನಿರ್ದೇಶಕರು ಒಂದು ಕೈ, ಹಾಗೆ ಇನ್ನೊಂದು ಕೈ ನಮ್ಮ ಸ್ಟಾಫು ಸಿಬ್ಬಂದಿಗಳು ಮತ್ತು ನಿರ್ದೇಶಕರು ಇಲ್ಲದ್ರೆ ಬ್ಯಾಂಕ್ ಮುಂದುವರಿಸಲು ಸಾಧ್ಯ ಇಲ್ಲ. ಹಾಗೆ ಗ್ರಾಹಕರು ಮತ್ತು ಡೆಪಾಸಿಟರ್ಸ್ ಮತ್ತು ಷೇರುದಾರರು ಇಲ್ಲದ್ರೆ ನಮ್ಮ ಬ್ಯಾಂಕ್ ಅಭಿವೃದ್ಧಿ ಹೊರಲಿ ಸಾಧ್ಯ ಇಲ್ಲ. ಮುಂದೆ ಈ ಬ್ಯಾಂಕ್ ಯಾವ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ ಅಂತೇಳಿ ಇನ್ನು ಪುನಃ ಹೇಳೋದಾಗತ್ತೆ ಇಲ್ಲ. ಜನರಿಗೆ ಗೊತ್ತುಂಟು. ನಾವು ಅಂಗೈ ನೋಡಲಿಕ್ಕೆ ಕನ್ನಡಿ ಬೇಡ. ಈ ಬ್ಯಾಂಕ್ ಯಾವ ರೀತಿಯಲ್ಲಿ ಹೋಗಿದೆ ಎಲ್ಲರಿಗೂ ಗೊತ್ತಿದ್ದ ವಿಷಯ. ನಾವು ಅದನ್ನು ಮುಂದುವರಿಸೋದು ನಮ್ಮ ಕರ್ತವ್ಯ. ಇನ್ನೂ ಕೂಡ ಹೆಚ್ಚು ಅಭಿವೃದ್ಧಿಪಡಿಸಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ಹಾಗೂ ಗ್ರಾಹಕರ ಸಹಕಾರ ಬೇಕು ಅಂತ ಹೇಳಿ ನಾನು 2 ಮಾತನಾಡಿದ್ದೇನೆ. ನಿಮಗೆಲ್ಲರಿಗೂ ಧನ್ಯವಾದ. ಈ ಬ್ಯಾಂಕ್ಗಳು ನಿರ್ದೇಶಕವಾಗಿಲ್ಲ ಅಂತ ಈ ವರ್ಷದ ಅವಧಿದು 1 ವರ್ಷವು ಉಪಾಧ್ಯಕ್ಷ ಅದು ಇನ್ನು ಡೈರೆಕ್ಟರ್ ಮಕ್ಕಳು ಈಗ ಸ್ಟಾಫ್ ಮಕ್ಕಳು ಮಾತ್ರ ಸೇರಿದು ಎಂಕು ಈ ಸ್ಥಾನವನ್ನು ಕೊಡ್ತೇವೆ. ಅಟ್ಲಿ ಮಾತ್ರ ಇಲ್ಲ ಅವನು ಸುಲ್ಮನ ಸಂಘವನ್ನು ಅಂಚಿನ ಮಾಧ್ಯಮದಲ್ಲಿ ಇಲ್ಲ ಮಾತ್ರ ನಮ್ಮ ಮಿತ್ರರು ಮುಕ್ತ ಸ್ಟಾಫ್ ಹಾಕಲಿ ಪೂರ ಇಲ್ಲ ಅಕ್ಲ ಸಾಕರೋಡು ನಾ ಎಂಕ್ಲ ಈ 1 ವರ್ಷ ಮಲ್ಪುನ ಕೆಲಸ ಆ ಬ್ಯಾಂಕಿನ ಎಡ್ಡ ಮಲ್ತೊಂಡು ಮಾತ್ರ ಇಲ್ಲ ಸಾಲ ಐನು ಉಸಲತ್ ಮಲ್ತೊಂಡು ಬ್ಯಾಂಕ್ ಇರಲ್ಲ ತೊಂದರೆ ಆಗಲಿಕ್ಕೆ ಎಂಟು ಮಾತ್ರ ಡೈರೆಕ್ಟರ್ಗಳು ಸೇರಿದ್ದು ಚುನಾವಣೆ ಎದುರಿಸಿನಂತಿನ ನಾವು ಸೇರಿದು ಮುಂಬೆಂಚುಳ್ಳ ಅವೇದಕ್ಕೆ ಇನ್ನು ಮುಂದುವರ್ಸಕ್ಕೆ ಹೋಗ್ಬಿಟ್ಟು ಇನ್ನೊಂದು ಆಸೆ ಯೋಜನೆ ಪೂರ ಸಾಧಾರಣ ಯೋಜನೆ ಮಲ್ತಿದ್ದ. ನನ್ನ ಸದ್ಯದಂತೆ ಬ್ರಾಂಚ್ ಓಪನ್ ಆಪನ್ ಅಂತ ಯೋಜನೆ ಉಂಟು. ಅವು ಒಂದು ಜಾಗ ತೂದು ನಮ್ಮ ಏನು ಅವು ಪ್ರಯತ್ನ ಮಾಡ್ತಂದಿಲ್ಲ ಆಯ್ತಾ. ರೆಕಾರ್ಡ್ಸ್ ತಯಾರು ಮಾಡ್ತಂದಿಲ್ಲ. ಯಾಕಂದ್ರೆ ಆಯ್ತು ಒಂತ ಜಾಗ ಪುಣೆ ಅವು ಪೂರಾ ಬಿಲ್ಡಿಂಗ್ ಕಟ್ಟರೆ ಪೋನಾಗ 4 ಮೀಟ್ಲ ಜಾಗ ಬುಡ್ನ ಸರ್ಕಾರದ ಕಾನೂನು ಪ್ರಕಾರ 4 ಮೀಟ್ಲ ಜಾಗ ಬುಡ್ನ ಆಯ್ತು ಬಿಲ್ಡಿಂಗ್ ಕಟ್ಟ ಕಷ್ಟ. ತೂಕ ನಿರ್ದೇಶಕರ ಅನುಭವ ಬರೋದು ಗೊತ್ತೊಂದು ಚಾಪನು ಆ ರೀತಿ ಮುಂದುವರಿಸಲು ಬಂದರೆ ಇನ್ನು ಸಹಕಾರಿ ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಸಹ ನಿರ್ದೇಶಕರುಗಳೇ, ನಮ್ಮ ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರೇ, ನೌಕರ ವೃಂದದವರೇ, ಅಲ್ಲ ಮಾಧ್ಯಮದವರೇ, ಈ ಸಂಘದಲ್ಲಿ 1986ನೇ ಇಸವಿಯಿಂದ ಅಂದರೆ ಸರಿಸಮಾನ 33 ವರ್ಷಗಳಿಂದ ನಿರ್ದೇಶಕನಾಗಿ
ಅಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ಅನುಭವದಿಂದ ಈ ಸಂಘ ಬಹಳ ಒಂದು ಸಣ್ಣದ ಒಂದು ಅಂಚಿನ ಕಟ್ಟಡದಲ್ಲಿದ್ದು ಆಮೇಲೆ ಪೆರ್ಮನ್ನೂರು ಒಂದು ಶಾಖೆ ಹೊಂದಿದ್ದ ಸಂದರ್ಭದಲ್ಲಿ ಇದನ್ನು ಇಷ್ಟು ವರ್ಷದಲ್ಲಿ ನಾವು ಎಲ್ಲ ಸಹಕಾರಿ ಬಂಧುಗಳು ಇದರ ನಿರ್ದೇಶಕರು ಆಡಳಿತ ಮಂಡಳಿ ಜೊತೆಗೆ ನೌಕರರ ಸಹಕಾರದೊಂದಿಗೆ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಸಾಧಾರಣ ಒಂದು 400 ಕೋಟಿ ವ್ಯವಹಾರ ನಡೆಸಿ ಒಂದು ನಿವ್ವಳ 1.25 ಕೋಟಿ 1.25 ಕೋಟಿ ಲಾಭ ಗಳಿಸಿ ಸುಮಾರು 7 ಶಾಖೆಗಳನ್ನು ಸ್ಥಾಪನೆ ಮಾಡಿ ಸಾಧಾರಣ ಇವತ್ತು 37 ಜನ ನೌಕರರನ್ನು ಇಲ್ಲಿ ನಾವು ನೇಮಕ ಮಾಡಿ 37 ಜನ ನೌಕರರು ಇಲ್ಲಿ ದುಡಿತಾ ಇದ್ದಾರೆ. ಅಂತೆಯೇ ಈ ಸಂಘದ ಪ್ರಧಾನ ಕಚೇರಿ ಮೊದಲಿದ್ದಂಥ ಕಚೇರಿಯನ್ನು ನ್ಯಾಷನಲ್ ಹೈವೇಗೆ ಹೋದಾಗ ಮತ್ತೆ ಪುನಃ ಹೊಸ ಕಟ್ಟಡವನ್ನು ಕಟ್ಟಿ ಪೆರ್ಮನ್ನೂರು ಶಾಖೆಯಲ್ಲಿ ಕೂಡ ಹೊಸ ಕಟ್ಟಡವನ್ನು ಕಟ್ಟಿ ಭಾಳ ಅಭಿವೃದ್ಧಿಯತ್ತ ಮುಂದೆ ಕೊಂಡೊಯ್ದಂಥದ್ದು ಎಲ್ಲರಿಗೂ ತಿಳಿದಂಥ ವಿಚಾರ. ಈಗಾಗಲೇ ಎಲ್ಲ ಗಣಕೀಕೃತ ಶಾಖೆಗಳನ್ನು ಹೊಂದಿ ಈಗ ತಾನೇ ಮೊನ್ನೆ ಕೋರ್ ಬ್ಯಾಂಕಿಂಗ್ ಕೂಡ ನಾವು ಅದನ್ನು ಅಳವಡಿಸಿದ್ದೇವೆ. ಈಗ ಕೋರ್ ಬ್ಯಾಂಕಿಂಗ್ನಲ್ಲಿ ಎಲ್ಲ ಶಾಖೆಯಲ್ಲೂ ಕೂಡ ನಮ್ಮ ಎಲ್ಲ ಗ್ರಾಹಕರಿಗೆ ಅನುಕೂಲ ಆಗುವಂತೆ, ನಮ್ಮ ಸದಸ್ಯರಿಗೆ ಅನುಕೂಲ ಆಗುವಂತೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೆಯೇ ನಾವು 2015ರಲ್ಲಿ ಚುನಾವಣೆ ಮಾಡಿದಾಗ ನಾವು ಸಂಪೂರ್ಣವಾಗಿ ನಮ್ಮ ಒಂದು ಟೀಮ್ ಎಲ್ಲರೂ 10 ಜನ ನಿರ್ದೇಶಕರು ಆಯ್ಕೆಯಾಗಿ ನಾವು ಒಂದು ತೀರ್ಮಾನ ಮಾಡಿದ ಹಾಗೆ 2 ವರ್ಷ ಕೃಷ್ಣಪ್ಪ ಸಾಲ್ಯಾನ್ರು ಅಧ್ಯಕ್ಷರಾಗಿ, 2 ವರ್ಷ ನಾನು ಅಧ್ಯಕ್ಷನಾಗಿ, 1 ವರ್ಷ ಗಂಗಾಧರ ಉಳ್ಳಾಳರಿಗೆ ಅಧ್ಯಕ್ಷ ಸ್ಥಾನ ಅಂತ ಹೇಳುವ ಈ ವ್ಯವಸ್ಥೆಯಲ್ಲಿ ಇವತ್ತು ಅಧ್ಯಕ್ಷರನ್ನಾಗಿ ಶ್ರೀಯುತ ಗಂಗಾಧರ್ ಅವರನ್ನು, ಉಪಾಧ್ಯಕ್ಷರನ್ನಾಗಿ ಶ್ರೀಯುತ ನಾರಾಯಣ ರಕ್ಕೆ ಅವರನ್ನು ಆಯ್ಕೆ ಮಾಡಿರ್ತೇವೆ. ಇವತ್ತೊಂದು ವಿಶೇಷ ಏನಂತ ಹೇಳಿದರೆ, ಈ 3 ಸಲ ಅಧ್ಯಕ್ಷರ ಆಯ್ಕೆ ನಡೆಯುವಾಗ ಈ 2 ಸಲ ಕೂಡ ಎಲ್ಲ ಸಂಪೂರ್ಣ ನಿರ್ದೇಶಕರು ಹಾಜರಾಗಿರಲಿಲ್ಲ. ಇವತ್ತು ಭಾಳ ಸಂತೋಷ ಆಗ್ತದೆ ಅಂತ ಹೇಳಿದರೆ, ನಾವೆಲ್ಲ ಒಟ್ಟಿಗೆ ಆಗಿದ್ದೇವೆ. ಇವತ್ತು ಎಲ್ಲ ನಿರ್ದೇಶಕರು ಜೊತೆ ಸೇರಿಕೊಂಡು ಅಧ್ಯಕ್ಷರನ್ನು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಒಂದೇ ಟೀಮ್ ಆಗಿ ದುಡಿದು ಈ ಸಂಘದ ಅಭಿವೃದ್ಧಿಯ ಜೊತೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಕೂಡ ನಾವು ಇದೇ ಒಂದು ಯೂನಿಟಿಯನ್ನು ಉಳಿಸಿಕೊಂಡು ಮುಂದೆ ಕೂಡ ಇದು ಸದೃಢವಾಗಿ ಬೆಳೆಯುವಂತೆ ತಾವೆಲ್ಲ ಸಹಕಾರಿ ಬಂಧುಗಳು ನಮ್ಮ ನಿರ್ದೇಶಕರು ಸಹಕರಿಸಬೇಕು ಅಂತ ತನ್ನೊಂದು ಅಪೇಕ್ಷಿತ ನನ್ನ ಮಾತು. 2015ನೇ ಇಸವಿಯಲ್ಲಿ ನಡೆದಂಥ ನಿರ್ದೇಶಕರ ಚುನಾವಣೆಯಲ್ಲಿ ನಮ್ಮ ಈ ಒಂದು ಸಮಿತಿ ಉಂಟ. ಈ ಸಮಿತಿಯ ಎಲ್ಲ 10 ಜನ ಕೂಡ ನಮ್ಮನ್ನು ಈ ಒಂದು ಬ್ಯಾಂಕಿನ ವಟಕರ ವ್ಯವಸಾಯ ಸಹಕಾರಿ ಬ್ಯಾಂಕಿನ ಎಲ್ಲ ಸದಸ್ಯರು ನಮ್ಮನ್ನು ಆಯ್ಕೆ ಮಾಡಿ ಅವರ ನಿರೀಕ್ಷೆ ಯಾವ ರೀತಿಯಲ್ಲಿತ್ತು ಅದನ್ನೆಲ್ಲ ನಾವು ಈ ಒಂದು 4 ವರ್ಷದ ಅವಧಿಯಲ್ಲಿ ಸಾಧನೆ ಮಾಡಿ ಅದನ್ನು ತೋರಿಸ್ತಾ ಇದ್ದೇವೆ. ಅವರ ವಿಶ್ವಾಸ ನಂಬಿಕೆ ಯಾವ ರೀತಿಯಲ್ಲಿ ನಮಗೆ ಮತ ಕೊಟ್ಟಿದ್ದಾರ ಆ ವಿಶ್ವಾಸ ಮತ್ತು ನಂಬಿಕೆಗೆ ಯಾವ ದ್ರೋಹ ಬರದಾಗೆ ನಾವು ಇದನ್ನು ಈ ಒಂದು ವ್ಯವಸ್ಥೆಯನ್ನು 4 ವರ್ಷ ನಡೆಸ್ತಾ ಬಂದಿದ್ದೇವೆ. ಅದರೊಟ್ಟಿಗೆ ಇವಾಗ ನಮ್ಮ ಸದಸ್ಯರಾದಂಥ ನಮ್ಮ ನಿರ್ದೇಶಕರಾದಂಥ ಗಂಗಾಧರ ಉಳ್ಳಾಳರು ಮತ್ತು ನಾರಾಯಣ್ ಇವರು ನಾವು ಎಲ್ಲರಿಗೂ ಹಂಚಿ ಈ ಒಂದು ಅಧಿಕಾರವನ್ನು ಪಡೆಯಬೇಕಂತ ತೀರ್ಮಾನ ಮಾಡಿದಾಗೇ 2 ವರ್ಷದ ಅವಧಿಗೆ ನಾನು ಅಧ್ಯಕ್ಷನಾಗಿ ಮತ್ತು ನಮ್ಮ ದಿವಂಗತ ಮೊಯ್ದೀನ್ ಮಾರಾಟ ಮೂಲ ಇವರು ಉಪಾಧ್ಯಕ್ಷರಾಗಿ, ಅದರ ನಂತರ 2 ಅವಧಿಗೆ ನಮ್ಮ ಮೊಹಮ್ಮದ್ ಬಶೀರ್ ಅವರು ಅಧ್ಯಕ್ಷರಾಗಿ, ಪದ್ಮಾವತ್ ಶೆಟ್ಟಿ ಅವರು ಉಪಾಧ್ಯಕ್ಷರಾಗಿ, ಇವಾಗ ಇನ್ನೂ 1 ವರ್ಷ ಅವಧಿಗೆ ನಮ್ಮ ಗಂಗಾಧರ ಉಳ್ಳಾಳರವರು ಅಧ್ಯಕ್ಷರಾಗಿ, ನಾರಾಯಣರು ಉಪಾಧ್ಯಕ್ಷರಾಗಿ ಈ ಒಂದು ಆಯ್ಕೆಯನ್ನು ಇವತ್ತು ಮಾಡಿದ್ದೇವೆ. ಮುಂದಕ್ಕೂ ಕೂಡ ನಮ್ಮ ಈ ಒಂದು ಒಗ್ಗಟ್ಟಿನಲ್ಲಿ ಇರ್ತೇವೆ ಅಂತ ಈ ಒಂದು ಭರವಸೆಯನ್ನು ಕೊಡುತ್ತಾ ಮುಂದಕ್ಕೆ ಕೂಡ ನಮ್ಮ ನಡೆಯುವಂಥ ಇನ್ನೂ 1 ವರ್ಷ ಅವಧಿಯಲ್ಲಿ ಎಲ್ಲ ನಮ್ಮ ಈ ಒಂದು ಬ್ಯಾಂಕಿನ ಸದಸ್ಯರು ಮತ್ತು ಸಿಬ್ಬಂದಿಗಳು ಮತ್ತು ಎಲ್ಲರೂ ನಾವು ಒಟ್ಟಿಗೆ ಸೇರಿಕೊಂಡು ಇನ್ನೂ 1 ವರ್ಷದಲ್ಲಿ ಆದಷ್ಟು ಇದನ್ನು ಮುನ್ನಡೆ
ನಡೆಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ, ನಮಗೆ ಸಂಪೂರ್ಣ ಸಹಕಾರ ಎಲ್ಲ ನಮ್ಮ ಸದಸ್ಯರದ್ದು ಮತ್ತು ನಮ್ಮ ಈ ಒಂದು ಸೊಸೈಟಿಯ ಫಲಾನುಭವಿಗಳದ್ದು ಇನ್ನೂ ನಮಗೆ ಸಹಕಾರ ಬೇಕಂತ ವಿನಂತಿಸುತ್ತಾ ಈ ಒಂದು ವಿನಂತಿಯನ್ನು ಮಾಡ್ತೀವಿ. ಚುನಾವಣೆ ನಡೆದ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ, ನಾವು ಈಗಾಗಲೇ ಹೇಳಿದಾಗೆ 2017 ಅದಕ್ಕಿಂತ ಮೊದಲು ನಾನು ಇಲ್ಲಿ 94ರಲ್ಲಿ ನಿರ್ದೇಶಕರಾಗಿದ್ದೆ ಮತ್ತು 2017ರಲ್ಲಿ ನಿರ್ದೇಶಕರಾಗಿ ಇಲ್ಲಿ ಆಯ್ಕೆಗೊಂಡಿದ್ದೇನೆ. ಹಾಗೆ ನಾವು ಚುನಾವಣೆ 10 ಜನ ಸದಸ್ಯರು ಒಳ್ಳೆ ರೀತಿಯಲ್ಲಿ ಈ ಸಂಸ್ಥೆಯನ್ನು ಒಮ್ಮತದ ರೀತಿಯಲ್ಲಿ ನಡೆಸ್ತಾ ಬಂದಿದ್ದೇವೆ. ಆದರೂ ನಾವು ಈ ಚುನಾವಣೆ ನಡೆದ ನಂತರ ಇಲ್ಲಿಯ ಸಿಬ್ಬಂದಿ ವರ್ಗ ಮತ್ತು ಇಲ್ಲಿಯ ನಮಗೆ ಯಾರು ಓಟು ಕೊಟ್ಟು ಚುನಾಯಿಸಿದ್ದಾರೆ ಆ ಜನರ ಸಹಕಾರದಿಂದ ನಾವು ಇಲ್ಲಿ ಗೆದ್ದು ಬಂದ ನಂತರ ಈ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಂತರ ನಮ್ಮ ಮೊದಲಿನ ಅಧ್ಯಕ್ಷರು ಕೃಷ್ಣಪ್ಪ ಸಾಲ್ಯಾನ್ ಮತ್ತು ದಿವಂಗತ ಮೊಯ್ದೀನ್ ಕುಂಜಿ ಅವರು ಮತ್ತು ಅವರು ಸತ್ತ ನಂತರ ಅದೇ ಅವಧಿಗೆ ಪುನಃ ಒಂದು ಉಪಾಧ್ಯಕ್ಷರಾಗಬೇಕು ಅಂತ ನನ್ನನ್ನು ಆಯ್ಕೆಗೊಳಿಸಿದ್ದಾರೆ. ಆಯ್ಕೆಗೊಳಿಸಿದ ನಂತರ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಳ್ಳೆಯ ಒಮ್ಮತದಿಂದ ಇಷ್ಟರವರೆಗೆ ಈ ಸಂಸ್ಥೆಯಲ್ಲಿ ನಡೆಸ್ತಾ ಬಂದಿದ್ದೇವೆ. ಹಾಗೆಯೇ ಇನ್ನು ಮುಂದಕ್ಕೂ ಇನ್ನು 1 ವರ್ಷದ ಅವಧಿಗೆ ನಮ್ಮ ಏನು ಆಯ್ಕೆ ಮಾಡಿದ್ದೇವೆ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಕೂಡ ನಾವು ಒಮ್ಮತದಿಂದ ಒಂದು ಒಳ್ಳೆಯ ಸಂಸ್ಥೆಯನ್ನು ನಡೆಸುವ ಭರವಸೆಯನ್ನು ಇಟ್ಟುಕೊಂಡಿದ್ದೇವೆ. ಹಾಗೆ ನಾವು ಇನ್ನು ಮುಂದಕ್ಕೂ ಇನ್ನು ಬರುವಂಥ ಅವಧಿಯಲ್ಲಿಯೂ ಕೂಡ ಇಲ್ಲಿಯ ಈ ಒಂದು ಸಂಸ್ಥೆಯನ್ನು ಉಳಿಸುವಂಥ ವ್ಯವಸ್ಥೆಯನ್ನು ನಡೆಸಲಿಕ್ಕೆ 10 ಜನ ನಿರ್ದೇಶಕರುಗಳು ಅದಕ್ಕೆ ಬಾಧ್ಯಸ್ಥರಾಗ್ತೇವೆ ಅಂತ ಹೇಳ್ತಾ ನನ್ನ ಸಂಘದ ಪದಾಧಿಕಾರಿಗಳನ್ನ ನಿಗದಿತ ಚುನಾವಣೆ ಆತನು ಆ ಪ್ರಕಾರ ಸರಿ ಸುಮಾರು 1850 ದಿನ ಪಂಡ 5 ವರ್ಷದ ಟರ್ಮ್ ಈ ಬೆಳವಣಿಗೆ ಒಂಜಿ ಮಟ್ಟಡು ಬಾರಿ ಮಲ್ಲ ಬೆಳವಣಿಗೆ ದಾಯಪಂಡ ನೇರು ತುಂಬುದ ಅವಧಿಗೆ ದಾದ ಆತುಜು ಅವು ಪೂರ ಬೆಳವಣಿಗೆ ಈ ಒಂಜಿ ಅವಧಿದ ಆತನು 10 ಇತ್ತು ನಲ್ಪ ಮುತ್ತು ಬಂಧನ ಪಾತ್ರ ಒಂಜಿ ಒಗ್ಗಟ್ಟದ ಒಂಜಿ ಅಧಿಕಾರ ಸ್ಥಾನ ಐದು ಅವರ ಈ ಸಂಸ್ಥೆ ಈ ಮಟ್ಟಿಗೆ ಬೆಳೆಯರೆ ಒಂಜಿ ಸರಿಸುಮಾರು 63 ವರ್ಷ ಇತಿಹಾಸ ಇತ್ತಿನ ಈ ಸಂಸ್ಥೆ ಇನ್ನು ಈ ಮಟ್ಟಿಗೆ ಬುಲೆದನು ಈ ವರ್ಷ ಮಟ್ಟಿಗೆ ನಮ್ಮ ಬುಲೆದ ಪಂಡ ಒಂಜಿ ವಾಣಿಜ್ಯ ಬ್ಯಾಂಕ್ಗೆ ಸರಿ ಸಮವಾದ ನಮ್ಮ ಇನಿ ನೆಟ್ ಬ್ಯಾಂಕಿಂಗ್ ಆನ್ಲೈನ್ ಬ್ಯಾಂಕಿಂಗ್ ಇಂಚಿನ ಉಂಡು ಐನ ನಮ್ಮ ಅಳವಡಿಸಾದ ಬೊಕ್ಕ ಕೋರ್ ಬ್ಯಾಂಕಿಂಗ್ ನಮ್ಮ ಏತು ಬ್ರಾಂಚುಲ್ಲ ಅವಳು ನಮ್ಮ ಕಸ್ಟಮರ್ಲ ಪೋದು ಟ್ರಾನ್ಸಾಕ್ಷನ್ ಮಲ್ಪೊಲಿ ಮುಲ್ಪ ಅಕೌಂಟ್ ಇತ್ತನೆ ಅಡೆ ಪೋದು ಟ್ರಾನ್ಸಾಕ್ಷನ್ ಮಲ್ಪೊಲಿ ಮುಲ್ಪ ಅಕೌಂಟ್ ಇತ್ತನೆ ಮೂಲೆ ಬತ್ತದ ಟ್ರಾನ್ಸಾಕ್ಷನ್ ಮಲ್ಪನ ವ್ಯವಸ್ಥೆ ಇಜ್ಜಿ ಓಲ್ಲ ಮಲ್ಪೊಲಿ ಆಗ ಬೋರ್ಡ್ ಅಲ್ಪ ನಮ್ಮ ಶಾಖೆಡು ವಾಣಿಜ್ಯ ಬ್ಯಾಂಕ್ಗೆ ಸರಸಾಟಿ ಅದು ನಮ್ಮ ಇನಿ ಈ ಕೋರ್ ಬ್ಯಾಂಕೇನು ಅಳವಡಿಸಾದ ಅವತ್ತಂದೆ ನಮ್ಮ 14 ಗ್ರಾಮೋಡು ಕಾರ್ಯಕ್ಷೇತ್ರೋಡು ಎಡ್ಡೆ ಪುದರ ಪಡೆಯಿನ ಮಲ್ಲ ಸಂಸ್ಥೆ ಈ ಒಂಜಿ ಸಂಸ್ಥೆಡು ಇನಿಕ್ ನಮ್ಮ ಒಂಜಿ ವರ್ಷಕ್ಕೆ ಆಯ್ಕೆ ನೆಂಚಿನ ಶ್ರೀಯುತ ಅಧ್ಯಕ್ಷರಾದ ಆಯ್ಕೆ ನೆಂಚಿನ ಶ್ರೀಯುತ ಗಂಗಾಧರ್ ಉಳ್ಳಾಳ ಮೇರೆಗೆ ಯಾನು ಸಂಘದ ಸಿಬ್ಬಂದಿ ಪರವಾದ ತುಂಬು ಹೃದಯದ ಅಭಿನಂದನೆ ಕೊರೊಂದಿಲ್ಲ. ಅದೇ ರೀತಿ ಉಪಾಧ್ಯಕ್ಷರಾದ ಆಯ್ಕೆ ಆತಿನ ಶ್ರೀಯುತ ನಾರಾಯಣ್ ಮೇರೆಗೆ ಕೂಡ ನಮ್ಮ ಸಿಬ್ಬಂದಿಗಳ ಪರವಾದ ತುಂಬು ಹೃದಯದ ಅಭಿನಂದನೆ. ಅದೇ ರೀತಿ ಸಂಪೂರ್ಣ ಸಹಕಾರವನ್ನು ಕೊರ್ನಂಚಿನ ನಿರ್ದೇಶಕರಾದ ಮಾರ್ಗದರ್ಶನ ಕೊರ್ನಂಚಿನ ಮಾತಾ ನಿರ್ದೇಶಕರಿಗೆಲ್ಲ ಯಾನು ತುಂಬು ಹೃದಯದ ಧನ್ಯವಾದವನ್ನು ಕೊರೊಂದಿಲ್ಲ. ಅದೇ ರೀತಿ ಮಾಧ್ಯಮ ಮಿತ್ರರಿಗೆಲ್ಲ ನಮ್ಮ ಸಂಘದ ಪರವಾದ ತುಂಬು ಹೃದಯದ ಧನ್ಯವಾದವನ್ನು ಕೊರೊಂದಿಲ್ಲ.